ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮತ್ತು ಭವಿಷ್ಯದ ನಾಯಕರನ್ನಾಗಿ ರೂಪಿಸಿ ಪೋಷಿಸುವ ಗುರಿ ಹೊಂದಿರುವ ಭಾರತದಲ್ಲಿರುವ ಅಂತಾರಾಷ್ಟೀಯ ಮಟ್ಟದ ಪ್ರಮುಖ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ವಿಬ್ಗಯಾರ್ ಗ್ರೂಪ್ ಆಫ್ ಸ್ಕೂಲ್ಸ್ ಈ ಶೈಕ್ಷಣಿಕ ವರ್ಷ ಮಂಗಳೂರಿನಲ್ಲಿ ತನ್ನ ಮೊದಲ ಶಾಖೆಯನ್ನು ಪ್ರಾರಂಭಿಸಲು ಮುಂದಾಗಿದೆ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ತನ್ನ ಸೇವೆಯನ್ನ ವಿಸ್ತರಿಸುವ ಉದ್ದೇಶ ಹೊಂದಿದ್ದು, ಅದರ ಭಾಗವಾಗಿ ಈಗ ಮಂಗಳೂರಿನಲ್ಲಿ ವಿಬ್ಗಯಾರ್ ಗ್ರೂಪ್ ಆಫ್ ಸ್ಕೂಲ್ಸ್ ಆರಂಭಿಸಲು ಮುಂದಾಗಿದೆ. ಈ ಶಾಲೆಯು ನಗರದ ಕೂಳೂರಿನಲ್ಲಿ ಪ್ರಾರಂಭವಾಗಲಿದೆ. ರಾಜ್ಯದ ಅತ್ಯಾಧುನಿಕ ಶಾಲೆಯಾಗಲಿದ್ದು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಮತ್ತು ಪೂರ್ವ ಪ್ರಾಥಮಿಕ ತರಗತಿಯಿಂದ 5ನೇ ತರಗತಿವರೆಗೂ ತನ್ನ ಸೇವೆಯನ್ನ ವಿಸ್ತರಿಸಲಿದೆ. ಸುಮಾರು 50ಕ್ಕೂ ಅಧಿಕ ಪರಿಣಿತ ಹಾಗೂ ಪ್ರಖ್ಯಾತ ಶಿಕ್ಷಕರಿದ್ದಾರೆ. ನಗರದಲ್ಲಿನ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಸೌಕರ್ಯ ಮತ್ತು ಕಲಿಕೆಯ ಪರಿಸರವನ್ನ ಸೃಷ್ಟಿಸುವ ಗುರಿಯನ್ನ ಹೊಂದಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ವಿಬ್ಗಯಾರ್ ಗ್ರೂಪ್ ಆಫ್ ಸ್ಕೂಲ್ಸ್ನ ಸಿಇಒ ಆಶಿತ್ ಟಿಬ್ದಿವಾಲ್ ಹೇಳಿದ್ರು. ಮಕ್ಕಳ ಕೇಂದ್ರಿತ ಗುಣಾತ್ಮಕ ಕಲಿಕೆಯ ಕಡೆಗೆ ತಮ್ಮ ಶಕ್ತಿಯನ್ನ ಮತ್ತು ಸಂಪನ್ಮೂಲಗಳನ್ನ ಚಲಾಯಿಸಲು ತರಬೇತಿ ಪಡೆದ ಶೈಕ್ಷಣಿಕ ಪರಿಣಿತರೊಂದಿಗೆ ಸೇರಿಕೊಂಡು ನಗರದಲ್ಲಿ ನಮ್ಮ ಗುರಿಯನ್ನ ತಲುಪುವ ಮತ್ತು ಯಶಸ್ಸನ್ನ ಮತ್ತಷ್ಟು ಹೆಚ್ಚಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದ್ರು. To be having association with us as the schooling is concerned, so that if they have to move across cities, there is no loss of studies for their kids. So this is what we are. As I've already mentioned, that we believe in quality education at an affordable price. We'll continue to focus doing that, and whether we go to 50 schools, 100 schools, 200 schools, we don't know. We have not kept any upper limit in terms of number of schools, but yes, number of schools getting added every year is going to be at least 10 to 12. So far we are broadly in Karnataka, Maharashtra and Gujarat, but this year we are opening up a school in Gurgaon. We are targeting MP. We are also looking at Tamil Nadu, and in all probability we will be starting the ಸುದ್ದಿಗೋಷ್ಠಿಯಲ್ಲಿ ವಿಬ್ಗಯಾರ್ ಗ್ರೂಪ್ ಆಫ್ ಸ್ಕೂಲ್ಸ್ನ ನೇಹಾ ಮೆಹ್ರಾ, ಜಯಶ್ರೀ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.